ರಸ್ತೆಯಲ್ಲಿ ಕೈಕಾಲು ಕಟ್ಟಿದ ಸ್ಥಿತಿಯಲ್ಲಿ ಹೋರಿಯೊಂದು ಪತ್ತೆಯಾದಂತಹ ಘಟನೆ ಕುಕ್ಕೆ ಸುಬ್ರಹ್ಮಣ್ಯದ ಶೇಷ ಕುಟೀರ ವಸತಿಗೃಹದ ಮುಂದೆ ನಡೆದಿದೆ. ಹೋರಿಯನ್ನ ಪಶುವೈದ್ಯ ಎಸ್ಐ ಹಾಗೂ ಸಾರ್ವಜನಿಕರು ರಕ್ಷಿಸಿದ್ದಾರೆ. ರಾತ್ರಿ ವೇಳೆ ಯಾರೋ ಅಕ್ರಮ ಸಾಗಾಟ ಮಾಡುವಾಗ ವಾಹನದಿಂದ ಬಿದ್ದಿರುವ ಅಥವಾ ಕೈಕಾಲು ಕಟ್ಟಿ ಹಾಕಿ ಸಾಗಾಟ ಮಾಡಲು ಯತ್ನಿಸಿದಾಗ ಯಾರನ್ನೋ ನೋಡಿ ಕಳ್ಳರು ಪರಾರಿಯಾಗಿರಬಹುದು ಎಂದು ಶಂಕಿಸಲಾಗಿದೆ. ಇನ್ನು ಹೋರಿಯ ಒಂದು ಕಾಲು ಮುರಿತಕ್ಕೊಳಗಾಗಿದೆ. ಪಶುವೈದ್ಯಾಧಿಕಾರಿ ಡಾಕ್ಟರ್ ವೆಂಕಟಾಚಲಪತಿ ಅವರು ಪ್ರಥಮ ಚಿಕಿತ್ಸೆ ನೀಡಿದ ಬಳಿಕ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಸ ವಿಲೇವಾರಿ ಘಟಕದ ಕಟ್ಟಡದಲ್ಲಿ ಹೋರಿಗೆ ಪ್ರಸ್ತುತ ಆಶ್ರಯ ಕಲ್ಪಿಸಿದ್ದಾರೆ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ಎಸ್ಐ ಜಂಬೂರಾಜ್ ಮಹಾಜನ್ ಅವರು ಇಲಾಖಾ ಯೂನಿಫಾರ್ಮ್ ನಲ್ಲಿದ್ದರೂ ಗಾಯಗೊಂಡು ಬಿದ್ದ ಹೋರಿ ರಕ್ಷಿಸಿದ್ದಾರೆ. ಹೀಗಾಗಿ ಸಾರ್ವಜನಿಕರು ಅವರಿಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಅಲ್ಪನೇ ಉಂಟು ನೋಡು ಕೆಲವು ಅಡ್ಡ ಅಡ್ಡ ಬೀಳಬಾರ್ದು. ಯಾವುದಂತ ಹೇಳಿದರೆ ಇವತ್ತು ನಮಗೆ ಒಳ್ಳೆಯ ವಿಷಯ ಅಂತಂತ ಹೇಳಿದರೆ ನಮ್ಮ ಜಂಬೂರಾಜು ಇನ್ಸ್ಪೆಕ್ಟರ್ ಅವರು ಫೋನ್ ಮಾಡಿದ ತಕ್ಷಣವೇ ಅವರು ಗೋವನ್ನು ಎಂತಾಯಿತು ಏನು ವಿಷಯ ಅಂತ ಹೇಳಿದ ತಕ್ಷಣವೇ ಅದನ್ನು ಬೇಕಾದ ವ್ಯವಸ್ಥೆಗಳನ್ನು ಮಾಡಿದರು. ಎರಡನೇಂತ ಹೇಳಿದರೆ ಅವರು ಸ್ವತಃ ಅವರೇ ಬಂದು ಅದನ್ನು ಗಾಡಿಗೆ ಕೈಯಲ್ಲಿ ಎತ್ತಿಕೊಂಡು ಗಾಡಿಗೆ ಹಾಕಿದರು. ಒಂದು ಎರಡನೇ ವಿಷಯ ಅಂತಂತ ಹೇಳಿದರೆ ಇದಕ್ಕೆ ಯಾವ ಸಮಸ್ಯೆಯನ್ನು ಸ್ಪಂದಿಸೋಣ ಅಂತ ಹೇಳಿದ್ದಾರೆ. ಇವತ್ತು ಬೆಳಿಗ್ಗೆ ಸುಮಾರು 6 ಗಂಟೆಯ ಹೊತ್ತಿಗೆ ಶೇಷ ಕುಟೀರದ ಹತ್ತಿರ ಒಂದು ಹೋರಿ ಕೈಕಾಲು ಕಟ್ಟಿದ ಸ್ಥಿತಿಯಲ್ಲಿ ಇತ್ತು ಅಂತ ನಮಗೊಂದು ಮಾಹಿತಿ ಬಂತು. ಅದೇ ಪ್ರಕಾರ ನಾವು ಹೋಗಿ ನಮ್ಮ ಬಜರಂಗದಳ ವಿಷಯ ಪರಿಷತ್ ಬಜರಂಗದ ವತಿಯಿಂದ ಹೋಗಿ ಅದನ್ನು ಒಂದು ಮನೆ ಹತ್ತಿರ ಸೈಡಿಗೆ ಹಾಕಿ ಅದಕ್ಕೆ ಆರೈಕೆ ಮಾಡಿದೆವು. ಮತ್ತು ನಂತರ ನಮ್ಮ ಆರೋಗ್ಯಾಧಿಕಾರಿಯರು ಬಂದು ಅದಕ್ಕೆ ಆರೈಕೆ ಎಲ್ಲ ಮಾಡಿದರು. ನಂತರ ಎಸ್ಐಗೆ ತಿಳಿಸಿದಾಗ ನಮ್ಮ ಸ್ಥಳೀಯ ಎಸ್ಐ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯ ಜಂಬೂರಾಜ್ ಅವರು ತುಂಬ ಒಂದು ಕ್ಷಿಪ್ರಗತಿಯಲ್ಲಿ ಬಂದು ಅದಕ್ಕೆ ಅದರ ಬಗ್ಗೆ ಮಾಹಿತಿ ಎಲ್ಲ ಕೇಳಿ ನಂತರ ಅವರು ಸ್ವತಃ ಅದನ್ನು ಆರೈಕೆ ಮಾಡಿ ಅದನ್ನು ಗಾಡಿಗೆ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ನಂತರ ಅವರು ವಿಶ್ವ ಹಿಂದೂ ಪರಿಷತ್ ಬಜರಂಗದ ವತಿಯಿಂದ ನಾವು ಅದನ್ನು ಆರೈಕೆ ಮಾಡಿದ್ವಿ ಮತ್ತು ಸ್ಥಳೀಯ ಸಹಕಾರದಿಂದ ಮತ್ತು ಈಗ ಆರೋಗ್ಯವಾಗಿದೆ. ಇದು ಅದನ್ನು ನಾವು ಸುಬ್ರಹ್ಮಣ್ಯ ಪಂಚಾಯತ್ನ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಇರಿಸಿದ್ದೇವೆ. ಈಗ